ಜೆಂಟಲ್ಮ್ಯಾನ್ ಚಿತ್ರದ ಬಳಿಕ ನಿರ್ದೇಶಕ ಗುರು ದೇಶಪಾಂಡೆ ಹೊಸ ಸಿನಿಮಾವನ್ನು ಘೋಷಿಸಿದ್ದಾರೆ. ಈಗಾಗಲೇ ಚಿತ್ರದ ಟೈಟಲ್ ಹಾಗೂ ಮೋಷನ್ ಪೋಸ್ಟರ್ ಬಿಡುಗಡೆಯಾಗಿದ್ದು ಚಿತ್ರಕ್ಕೆ ಝೂ ಎಂದು ಹೆಸರಿಡಲಾಗಿದೆ. ವಿಶೇಷ ಅಂದರೆ ಕೇರ್ ಆಫ್ ಡಿ ಬಾಸ್ ಅನ್ನೋ ಸಬ್ ಟೈಟಲ್ ಚಿತ್ರಕ್ಕಿದೆ. ಹಾಗೆ ಪೋಸ್ಟರ್ನಲ್ಲಿ ಡಿ ಬಾಸ್ನ ಫೋಟೋ ಕೂಡ ಹಾಕಲಾಗಿದ್ದು ಇದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಹೌದು, ಝೂ ಒಂದು ಸ್ಫೂರ್ತಿದಾಯಕ ಕಥೆಯಾಗಿದ್ದು ಚಿತ್ರದಲ್ಲಿ ಬಾಲಕ ಡಿ ಬಾಸ್ ಅಭಿಮಾನಿ. ಅವರ ಪ್ರಾಣಿ ಪ್ರೀತಿಯಿಂದ ಪ್ರೇರಿತನಾದ ಬಾಲಕನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಚಿತ್ರದ ತಿರುಳು ಅನ್ನೋ ಮಾತಿದೆ. ಆದರೆ ಚಿತ್ರದ ಕತೆ ಏನು ಅನ್ನೋದಕ್ಕೆ ಉತ್ತರವಿಲ್ಲ. ಇನ್ನು ಚಿತ್ರಕ್ಕೆ ಗುರು ದೇಶಪಾಂಡೆಯವರೇ ಕಥೆಯನ್ನು ಹೆಣೆದಿದ್ದಾರೆ. ಹಾಗೆ ಮಣಿಕಾಂತ್ ಕದ್ರಿಯವರ ಸಂಗೀತ ಚಿತ್ರಕ್ಕಿದೆ. ಬಹುಮುಖ್ಯವಾಗಿ ಪೋಸ್ಟರ್ನಲ್ಲಿ ಡಿ ಬಾಸ್ನ ಫೋಟೋ ಇರೋದ್ರಿಂದ ಝೂ ಚಿತ್ರಕ್ಕೆ ಡಿ ಬಾಸ್ ಬಣ್ಣ ಹಚ್ತಾರ ಅನ್ನೋ ಸುದ್ದಿಯೊಂದು ಎದ್ದಿದೆ. ಒಂದು ಮಾಹಿತಿಯ ಪ್ರಕಾರ ವಿಶೇಷ ಪಾತ್ರದಲ್ಲಿ ಡಿ ಬಾಸ್ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಚಿತ್ರತಂಡ ಎಲ್ಲೂ ಅಧಿಕೃತವಾಗಿ ರಿವೀಲ್ ಮಾಡಿಲ್ಲ. ಒಟ್ಟಿನಲ್ಲಿ ದರ್ಶನ್ ಅವರ ವಿವಾದಗಳಿಂದ ಬೇಸರದಲ್ಲಿದ್ದ ಅಭಿಮಾನಿಗಳಿಗೆ ಈ ಸುದ್ದಿಯೊಂದು ಹೊಸ ಹುರುಪು ತಂದಿರೋದಂತೂ ಸತ್ಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.